ಮಲ್ಟಿಲೆವೆಲ್ ಕಾರ್ ಪಾರ್ಕಿಂಗ್ ಯೋಜನೆಗಾಗಿ ಹೊಂಡ ತೆಗೆದು ಪ್ರಾರಂಭಿಕ ಸಿದ್ಧತೆಯಲ್ಲಿಯೇ ಬಾಕಿ ಉಳಿದಿರುವ ಯೋಜನಾ ಪ್ರದೇಶಕ್ಕೆ ಶನಿವಾರ ಮೇಯರ್ ಮನೋಜ್ ಕುಮಾರ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಸ್ಥಳೀಯ ಜನರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಆಲಿಸಿದ ಮೇಯರ್ ಅವರು ಯೋಜನೆ ಬಗ್ಗೆ ಸ್ಮಾರ್ಟ್ ಸಿಟಿ ಅಧಿಕಾರಿ ಹಾಗೂ ಗುತ್ತಿಗೆದಾರರಿಂದ ಮಾಹಿತಿ ಪಡೆದುಕೊಂಡರು. ಸ್ಥಳೀಯರಿಗೆ ಸಮಸ್ಯೆಯಾಗದಂತೆ ಯೋಜನೆಯನ್ನು ತುರ್ತಾಗಿ ನಡೆಸುವ ಸಂಬಂಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮೇಯರ್ ಅವರು ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಬಳಿಕ ಸುದ್ದಿಗಾರರ ಜತೆ ಮಾತನಾಡಿದ ಮೇಯರ್ ಮನೋಜ್ ಕುಮಾರ್ ಅವರು 100% ಹಣವನ್ನ ಗುತ್ತಿಗೆದಾರರೇ ಹಾಕಿ ಮಾಡುವಂತಹ ಯೋಜನೆ ಇದಾಗಿದೆ. 1.5 ಎಕರೆ ಜಾಗದಲ್ಲಿ ಸುಮಾರು 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗುವಂತಹ ಪಿಪಿಪಿ ಮಾದರಿಯ ದೊಡ್ಡ ಯೋಜನೆ ಇದು. ಅದನ್ನು ತೆಗೆದುಕೊಂಡ ಗುತ್ತಿಗೆದಾರರು ಕೆಲಸ ಆರಂಭಿಸಿದ್ರು. ಆದರೆ ಕಾರಣಾಂತರಗಳಿಂದ ಮುಂದುವರಿಸಲು ಸಾಧ್ಯವಾಗಿರಲಿಲ್ಲ. ಇದೀಗ ಗುತ್ತಿಗೆದಾರರ ಪತ್ನಿ ಅನುರಾಧ ಅವರು ಯೋಜನೆ ಮುಂದುವರಿಸುವ ಬಗ್ಗೆ ಭರವಸೆ ನೀಡಿದ್ದಾರೆ. ಡಿಸೆಂಬರ್ ಮಧ್ಯಭಾಗದಿಂದ ಕಾಮಗಾರಿ ಆರಂಭಿಸುವಂತೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೂ ಸೂಚನೆ ನೀಡಲಾಗಿದೆ ಎಂದರು. ಜಾಗ ಪಾಳು ಬಿದ್ದಿತ್ತು. ಇದರ ಅನೈತಿಕ ಚಟುವಟಿಕೆ ಆಗ್ತಿತ್ತು ಎಂಬ ಕಾರಣದಿಂದಾಗಿ ಇಲ್ಲಿ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಂಗಳೂರಿಗೆ ಬೇಕು ಎಂಬ ನಿಟ್ಟಿನಲ್ಲಿ ಒಂದು ಹೊಸದೊಂದು PPP ಮಾಡೆಲ್ನಲ್ಲಿ ಹೊಸ ಕಾಮಗಾರಿಗೆ ನಾವು ಟೆಂಡರ್ ಕರೆಯುವಾಗ ರಾಕೇಶ್ ಶೆಟ್ಟಿ ಅವರು ಟೆಂಡರ್ ಹಾಕಿ ಅವರು ಪ್ರಾರಂಭಿಸಿದರು. ಪ್ರಾರಂಭದಲ್ಲಿ ತುಂಬ ಸ್ಪೀಡಾಗಿ ಅಂದರೆ ವೇಗವಾಗಿತ್ತು. ನಂತರ ಅನನ್ಯ ಕಾರಣದಿಂದಾಗಿ ತುಂಬ ಕುಂಠಿತವಾಗಿ ನಂತರ ಅವರಿಗೆ ಅನಾರೋಗ್ಯದಿಂದಾಗಿ ಅವರು ಮೃತಪಟ್ಟರು. ನಂತರ ಈಗ ಹಲವಾರು ಸಮಯದಿಂದ ಕೆಲಸ ನಿಂತು ಹೋಗಿದ್ದು ನಂತರ ಈಗ ಅವರ ಭಾವಿ ಪತ್ನಿ ಅನುರಾಧ ಅವರು ಮುಂದುವರಿಸ್ತಾರೆ ಎಂಬ ಭರವಸೆ ಮಾತನ್ನು ಕೂಡ ನೀಡಿದ್ದಾರೆ. ಅದರೊಳಗೆ ಖಂಡಿತವಾಗಿ ಸ್ಟಾರ್ಟ್ ಮಾಡ್ತೇವೆ ನಾವು. ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಅರುಣ್ ಪ್ರಭಾ ಮಾತನಾಡಿ ಕಾಮಗಾರಿಯ ವಿವರವನ್ನು ಒದಗಿಸಿದರು. ಇನ್ನೂ 18 ತಿಂಗಳದ್ದು ಕೆಲಸ ಇದೆ ಮಿನಿಮಮ್. ಈಗ ನಾವು ವಿ ಆರ್ ಆಲ್ರೆಡಿ ಇನ್ 25 ಡಿಸೆಂಬರ್ ಮುಗಿದ್ರೆ 25 ಸಮ್ವೇರ್ 25 ಎಂಡಿಗೆ ಹೋಗುವಾಗ ಲೋವರ್ ಲೆವೆಲ್ ಕಾರ್ ಪಾರ್ಕ್ ಎಲ್ಲ ಆಪರೇಷನಲ್ ಆಗುತ್ತೆ. ಆನಂತರ ಅವರು ಫೇಸ್ ವೈಸ್ ಮತ್ತೆ ಟೈಮ್ ಸಿಗುತ್ತಲ್ಲ, ಟೈಮ್ ಸಿಕ್ಕಿದಾಗೆ ಬೇರೆ ಕಮರ್ಷಿಯಲ್ ಅದು ಇದೆಲ್ಲ ಮಾಡಿಕೊಂಡು ಹೋಗ್ಬೋದು. ಅದು ಎಂಡ್ ಆಫ್ ಆರ್ ಮಿಡಲ್ ಆಫ್ 26 ಆರ್ ಅಕ್ಟೋಬರ್ ನವೆಂಬರ್ ಆಫ್ 26ವರೆಗೂ ಹೋಗ್ಬೋದು. ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ವೀಣಾ ಮಂಗಳ, ಪಾಲಿಕೆ ಸದಸ್ಯೆ ಮಾಜಿ ಉಪಮೇಯರ್ ಪೂರ್ಣಿಮಾ, ಗುತ್ತಿಗೆದಾರರಾದ ಅನುರಾಧ ಪ್ರಭು ಮತ್ತಿತರರು ಉಪಸ್ಥಿತರಿದ್ದರು.